ಸಂಚಾರ ನಿಯಮ ಉಲ್ಲಂಘನೆ ಮಾಡುವ ವಾಹನಗಳ ಚಾಲಕ ಅಥವಾ ಸವಾರರ ಮೇಲೆ ಮಂಗಳೂರು ಪೊಲೀಸರು ಒಂದು ವಾರದ ವಿಶೇಷ ಕಾರ್ಯಾಚರಣೆ ಅಭಿಯಾನ ನಡೆಸ್ತಾ ಇದ್ದು, ಮೊದಲ ದಿನವಾದ ನಿನ್ನೆ ಟಿಂಟೆಡ್ ಗ್ಲಾಸ್ ಹೊಂದಿದ್ದ ಕಾರುಗಳಿಗೆ ದಂಡವನ್ನು ವಿಧಿಸಲಾಗಿದೆ. ಸ್ಥಳದಲ್ಲಿ ಟಿಂಟೆಡ್ ಕವರ್ಗಳನ್ನು ತೆರವು ಮಾಡಲಾಗಿದೆ. 550 ಕಾರುಗಳ ವಿರುದ್ಧ ಪ್ರಕರಣ ದಾಖಲಿಸಿ 2.75 ಲಕ್ಷ ರೂಪಾಯಿ ದಂಡ ವಸೂಲು ಮಾಡಲಾಗಿದೆ. ಒಟ್ಟು 21 ಪೊಲೀಸ್ ತಂಡಗಳು ನಗರದ ರಸ್ತೆಗಳಲ್ಲಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಕಾರ್ಯಾಚರಣೆ ಸಂದರ್ಭ ಮಂಗಳೂರು ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಹಾಗೂ ಸಂಚಾರ ವಿಭಾಗದ ಎಸಿಪಿ ನಟರಾಜ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಆಗ್ಬೇಕು ಸರ್. K20 ರಿಮೋಟ್ ಫುಲ್ ಮಾಡಿ ಕ್ಲಾಸ್ ಮೇಲೆ ಮಾಡಿ ತೋರಿಸಿ ಎಲ್ಲಿ ಎಸಿ ಬರೋದಲ್ಲಿ ಅದನ್ನ ಪ್ಲಾಸ್ಟಿಕ್ ಎಸಿ ಬರೋದು ಗಾಡಿಯಲ್ಲಿ ಹಾಕೊಂಡು ಮನೇಲಿ ತಗೊಂಡೋಗಿ ಡಿಸ್ಕೌಂಟ್ ಇದು ಓಪನ್ ಮಾಡಿ ಆಗ್ಬೇಕು ಸರ್. K20 ಸರ್, ಇದು ವಿಂಡೋ ಟಿಂಟ್ ಕಟ್ ಮೀಟರ್ ಸರ್. ಇದರಲ್ಲಿ ಎಷ್ಟು ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳಿ ನಮಗೆ ತೋರಿಸುತ್ತೆ ಸರ್. ಉದಾಹರಣೆಗೆ 60% ಟ್ರಾನ್ಸ್ಪರೆನ್ಸಿ ಇದೆ ಅಂದರೆ 40% ಅದು ಟಿಂಟ್ ಇದೆ ಅಂತ ಇರುತ್ತೆ ಸರ್. ಸೊ ಇದು ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಏನಿದೆ ಸರ್, ಕಂಪನಿ ಮ್ಯಾನುಫ್ಯಾಕ್ಚರ್ ಅಷ್ಟು ಮಾತ್ರ ಇರಬೇಕು. ಅದು ಬಿಟ್ಟು ನಥಿಂಗ್ ಶುಡ್ ಬಿ ಆನ್ ದ ಗ್ಲಾಸ್ ಸರ್. ಅದೇನೇ ಗ್ಲಾಸ್ ಮೇಲೆ ಇವನು ಶೀಟ್ ಹಾಕೋದಾಗಲಿ ಈ ಟಿಂಟ್ ಪೇಪರ್ ಹಾಕೋದಾಗಲಿ ಅದು ಕೂಡ ಅಫೆನ್ಸ್ ಸರ್. ಅದಕ್ಕೆ ನಾವು 500 ರೂಪೀಸ್ ಫೈನ್ ಹಾಕ್ತೀವಿ ಸರ್. ಇವತ್ತು ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಸರ್. ಅದು ಈ ಥರ ತುಂಬ ಅಫೆನ್ಸ್ಗಳು ಕಂಡುಬರ್ತದೆ.